ಮಂಗಳೂರಿನ ರೋಲರ್ ಸ್ಕೇಟಿಂಗ್ ಕ್ಲಬ್ ಕಳೆದ 30 ವರ್ಷಗಳಿಂದ ನಗರದಲ್ಲಿ ನೂರಾರು ಸ್ಕೇಟಿಂಗ್ ಪಟುಗಳನ್ನು ಪರಿಚಯಿಸಿದೆ. ಇಲ್ಲಿನ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಇದೀಗ ಕ್ರೀಡಾಪಟುಗಳಿಗೆ ತರಬೇತಿ ಕೊಡಲು ಬಳಕೆಯಾಗಬೇಕಿದ್ದ ಕದ್ರಿ ಬಳಿ ಇರುವಂತಹ ಸ್ಕೇಟಿಂಗ್ ರಿಂಕ್ ಈಗ ಪೊದೆಗಳಿಂದ ಆವರಿಸಿಕೊಂಡಿದೆ, ಅಕ್ರಮ ಚಟುವಟಿಕೆಗಳ ತಾಣವಾಗ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಡು. ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಕದ್ರಿ ಸ್ಕೇಟಿಂಗ್ ರಿಂಕ್. ಪೊದೆಗಳ ನಡುವೆ ಕಣ್ಮರೆಯಾದ ಕದ್ರಿ ಸ್ಕೇಟಿಂಗ್ ಕ್ರೀಡಾಂಗಣ. ತೋಟಗಾರಿಕಾ ಇಲಾಖೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಕದ್ರಿ ಸ್ಕೇಟಿಂಗ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಮಂದಿ ಸ್ಕೇಟಿಂಗ್ ಪಟುಗಳು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಿದ್ದಾರೆ. ಆದರೆ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಬಳಕೆಯಾಗಬೇಕಿದ್ದ ಕದ್ರಿ ಬಳಿ ಇರುವ ಸ್ಕೇಟಿಂಗ್ ಕ್ರೀಡಾಂಗಣವು ಈಗ ಪಾಳು ಬಿದ್ದು ಸಂಪೂರ್ಣವಾಗಿ ಗಿಡಗಂಟಿಗಳು ಬೆಳೆದು ಬಿಟ್ಟಿವೆ. ಮಾತ್ರವಲ್ಲ, ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿಯೂ ಮಾರ್ಪಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ರೋಲರ್ ಸ್ಕೇಟಿಂಗ್ ರಿಂಕ್ ಕೋವಿಡ್ ಬಳಿಕ ಬಳಕೆಯಾಗಿದೆ ಅವ್ಯವಸ್ಥೆ ತಾಣವಾಗಿ ಮಾರ್ಪಟ್ಟಿದೆ. ಈ ಸ್ಕೇಟಿಂಗ್ ಕ್ರೀಡಾಂಗಣದ ಅವ್ಯವಸ್ಥೆಯನ್ನು ಸರಿಪಡಿಸಿ ಕ್ರೀಡಾಸಕ್ತರಿಗೆ ನೀಡುವಂತೆ ಸಾರ್ವಜನಿಕರು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕೆಲವು ವರ್ಷಗಳಿಂದ ಪ್ರತಿಷ್ಠಿತ ಕದ್ರಿ ಸ್ಕೇಟಿಂಗ್ ರಿಂಕ್ ಸಮಸ್ಯೆಯು ಅರಣ್ಯ ರೋಧನವಾಗಿರುವುದು ದುರದೃಷ್ಟಕರ. ಸ್ಕೇಟಿಂಗ್ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ನೆಲೆಯಾಗಬೇಕಿದ್ದ ಇಲ್ಲಿನ ಸ್ಕೇಟಿಂಗ್ ರಿಂಗ್ ಸುತ್ತಮುತ್ತ ಅನೈತಿಕ ಚಟುವಟಿಕೆಗಳನ್ನು ಬಳಸಿದ ವಸ್ತುಗಳು ರಾಶಿ ಬಿದ್ದಿದ್ದು ದುರ್ವ್ಯವಹಾರ ನಡೀತಾ ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ. ಸ್ಕೇಟಿಂಗ್ ರಿಂಗ್ ಸುತ್ತಮುತ್ತಲಿನ ಪ್ರದೇಶ ಈ ಹಿಂದೆ ಹಚ್ಚು ಹಸುರಾಗಿತ್ತು. ಇದೀಗ ಪಾಳು ಬಿದ್ದಿದ್ದು ಸುತ್ತಮುತ್ತ ಗಿಡಗಂಟಿಗಳು, ಮರಗಳೆಲ್ಲ ಬಿಸಿಲಿನ ತಾಪಕ್ಕೆ ಸೊರಗಿ ಹೋಗಿದೆ. ಇನ್ನು ಕೋವಿಡ್ ಬಳಿಕ ಯಾವುದೇ ನಿರ್ವಹಣೆಯಿಲ್ಲದೆ ಸುತ್ತಮುತ್ತ ಮರಗಳು ಬೆಳೆದುಕೊಂಡಿದೆ. ಹೀಗಾಗಿ ಕ್ರೀಡಾಪಟುಗಳು ಇಲ್ಲಿಗೆ ಆಗಮಿಸ್ತಾ ಇಲ್ಲ. ಅನೈತಿಕ ಚಟುವಟಿಕೆಗಳು ನಡೆಯೋದ್ರಿಂದ ಇಲ್ಲಿಗೆ ಕ್ರೀಡಾಪಟುಗಳು ಬರಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಸ್ಕೇಟಿಂಗ್ ಕ್ರೀಡಾಪಟು ಶ್ರೀತೇಜ ಹೇಳ್ತಾರೆ. ಒಳ್ಳೆ ಒಂದು ಸ್ಕೇಟ್ ಪಾರ್ಕ್ ಕೆಪಿಟಿ ಹತ್ರ. ಆದರೆ ಎಂತಾಗಿದೆ ಅಂದರೆ ಹಲವು ತಿಂಗಳಿಂದ ಕೋವಿಡ್ ಆದಮೇಲೆ ಇಲ್ಲಿ ಮೇಂಟೆನೆನ್ಸೇ ಇಲ್ಲದೆ ಫುಲ್ ಸುತ್ತಲೂ ಕಾಡು ಬೆಳೆದಿದೆ. ಕಾಡು ಬೆಳೆದಿದ್ದರಿಂದ ಇಲ್ಲಿ ಜನರು ಬರೋದು ಕಮ್ಮಿ ಆಗಿದೆ. ಮತ್ತು ಮಕ್ಕಳಿಗೆ ಆ್ಯಕ್ಚುಲಿ ಇಷ್ಟೊಳ್ಳೆ ಸ್ಕೇಟ್ ಪಾರ್ಕ್ ಮಂಗಳೂರಲ್ಲಿ ಇದು ಮಾತ್ರ ಇರೋದು, ಮಂಗಳ ಸ್ಟೇಡಿಯಂ ಹತ್ರ ಇದೆ. ಮತ್ತು ಅದು ಬಿಟ್ಟರೆ ಇದು ಮಾತ್ರ. ಇಲ್ಲಿ ಸ್ಟೂಡೆಂಟ್ಸಿಗೆ ಕಲೀಲಿಕ್ಕೆ, ಮಕ್ಕಳಿಗೆ ಕಲೀಲಿಕ್ಕೆ, ಸಂಜೆ ಹೊತ್ತಿಗೆ ಬಂದು ಎಂಟರ್ಟೈನ್ಮೆಂಟ್ ಕೂತ್ಕೊಳ್ಳಿಕ್ಕೆ ಪೇರೆಂಟ್ಸಿಗೆ ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ಇಲ್ಲಿ ಸುತ್ತಲೂ ಕಾಡು ಬೆಳೆದಿದ್ದರಿಂದ ಯಾರೂ ಬರೋದಿಲ್ಲ. ಅಲ್ಲಿ ಗೇಟ್ ಹಾಕಿದೆ ಮತ್ತು ಇಲ್ಲಿ ಬೇರೆ ರೀತಿಯ ಸುಮ್ಮನೆ ಜನ ಬಂದು ಟೈಮ್ ಪಾಸಿಗೆ ಬೇರೆ ರೀತಿಯ ಚಟುವಟಿಕೆಗಳು ಎಲ್ಲ ನಡೀತಾ ಇದೆ. ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಉಂಟು. ನಗರದಲ್ಲಿ ಸ್ಕೇಟಿಂಗ್ ತರಬೇತಿಗೆ ಸುಸಜ್ಜಿತ ರಿಂಗ್ನ ಅವಶ್ಯಕತೆ ಇದೆ ಅಂತ ಮಂಗಳೂರು ರೋಲರ್ ಸ್ಕೇಟಿಂಗ್ ಕ್ಲಬ್ನ ಮಹೇಶ್ ಕುಮಾರ್ ನೇತೃತ್ವದಲ್ಲಿ 2007ರಲ್ಲಿ ತೋಟಗಾರಿಕಾ ಇಲಾಖೆಗೆ ಮನವಿ ನೀಡಲಾಗಿತ್ತು. ಜಾಗ ಗುರುತಿಸಿ 2008ರ ಬಳಿಕ ಕಾಮಗಾರಿ ಆರಂಭವಾಗಿದ್ದು, ಕುಂಟುತ್ತಾ ಸಾಗಿದ ಕಾಮಗಾರಿ 2011ರಲ್ಲಿ ಪೂರ್ಣಗೊಂಡಿತ್ತು. ಮೆಸ್ಕಾಂ ಸಹಾಯದಿಂದ 12 ಲಕ್ಷ ರೂಪಾಯಿ ಮತ್ತು ಮಂಗಳೂರು ರೋಲರ್ ಸ್ಕೇಟಿಂಗ್ ಕ್ಲಬ್ ವತಿಯಿಂದ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿಂಗ್ ನಿರ್ಮಾಣ ಮಾಡಲಾಗಿತ್ತು. ಕದ್ರಿ ಸ್ಕೇಟಿಂಗ್ ರಿಂಗ್ ಇರುವ ಜಾಗ ಒಟ್ಟಾರೆ 4 ಎಕರೆ ಇದೆ. ಇನ್ನು ಮಂಗಳೂರು ರೋಲರ್ ಸ್ಕೇಟಿಂಗ್ ಕ್ಲಬ್ನ ಮಹೇಶ್ ಕುಮಾರ್ ಹೇಳುವ ಪ್ರಕಾರ ಇಲಾಖೆಯು 1 ವರ್ಷದ ಅವಧಿಗೆ ಟೆಂಡರ್ ನೀಡಿದ್ರೆ ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. 2 ವರ್ಷಗಳ ತನಕ ಟೆಂಡರ್ ಮೂಲಕ ತರಬೇತಿ ನಡೀತಾ ಇತ್ತು. ಆದರೆ ನನ್ನ ಅನುಭವದ ಪ್ರಕಾರ ಕ್ರೀಡೆಯಲ್ಲೂ ಟೆಂಡರ್ ಆಗುತ್ತೆ ಅಂತ ಗೊತ್ತಿಲ್ಲ. ಕೇವಲ ಕ್ರೀಡೆ ಹಣಕ್ಕಾಗಿ ನಡೀತಾ ಇದೆ ಎಂಬುದು ದುರದೃಷ್ಟಕರ ಅಂತ ಹೇಳಿದರು. ನನಗೆ ಒಂದು 40 ವರ್ಷದ ಅನುಭವ ಇದೆ ಸ್ಕೇಟಿಂಗಲ್ಲಿ. ನಾನು ಎಲ್ಲಿಯೂ ಕಂಡಿಲ್ಲ ಟೆಂಡರಲ್ಲಿ ಕ್ರೀಡೆಯು ನಡೀತದೆ ಅಂತೇಳಿ. ಸೊ ಆದ್ದರಿಂದ ಕ್ರೀಡೆಯು ಇವರು ದುಡ್ಡಿಗಾಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಇಷ್ಟು ಮಕ್ಕಳನ್ನು ರಾಷ್ಟ್ರೀಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಿದ್ದೇವೆ, ಪದಕ ಗೆದ್ದಿದ್ದೇವೆ, ಜಿಲ್ಲೆಗೆ, ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ. ಅದೇ ರೀತಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ತರಬೇತಿ ಕೊಟ್ಟು ಅವರನ್ನು ಸತತವಾಗಿ 3 ಒಲಿಂಪಿಕ್ 2003, 2007 ಮತ್ತು 2011ರಲ್ಲಿ ಭಾರತ ಟೀಮಿನ, ಇಂಡಿಯನ್ ಟೀಮ್ನ ಕೋಚಾಗಿ ನಾನು ನಿರ್ವಹಿಸಿದ್ದೆ. ಅಲ್ಲಿಯೂ ಮಕ್ಕಳು ವಿಜೇತರಾಗಿ ಬಂದಿದ್ದರು. ನಮ್ಮ ಸಂಸ್ಥೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಸೊ ಇದೆಲ್ಲ ನೋಡಿದರೆ ತುಂಬ
ಬೇಸರವಾಗುತ್ತದೆ. ನಮ್ಮ ಕ್ರೀಡಾಪಟುಗಳು ನಿಜವಾಗಿಯೂ ಈ ದುಸ್ಥಿತಿ ಬಂದಿದೆ ಈ ಕ್ರೀಡೆಗೆ. ಸರಿಯಾದ ಅಂಗಣ ಇಲ್ಲ. ಮೊದಲನೇ ಇದ್ದ ಅಂಗಣವನ್ನು ಯುಟಿಲೈಸ್ ಮಾಡಲಿಕ್ಕೆ ಬಿಡೋದಿಲ್ಲ. ನೂರಾರು ಅಡಚಣೆಗಳು, ಯಾರು ದಾರಿ ತೋರ್ತಾರೆ ಅಂತ ಗೊತ್ತಿಲ್ಲ. ಮನವಿ ಕೊಟ್ಟು ಸುಸ್ತಾಗಿಬಿಟ್ಟಿದ್ದೇನೆ. ಕದ್ರಿಯಲ್ಲಿರುವ ಸ್ಕೇಟಿಂಗ್ ರಿಂಗ್ ಅವ್ಯವಸ್ಥೆಗಳ ತಾಣವಾಗಿ ಪರಿಣಮಿಸಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸ್ಕೇಟಿಂಗ್ ಚಟುವಟಿಕೆಗಳು ನಡೆದಿಲ್ಲ. ಇದರಿಂದಾಗಿ ಸ್ಕೇಟಿಂಗ್ ರಿಂಗ್ ತುಂಬಾ ಗಿಡಗಳು ಬೆಳೆದುಕೊಂಡಿದೆ. ಈ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಕೂಡ ಮನವಿ ಸಲ್ಲಿಸಲಾಗಿದೆ. ವಿದ್ಯುತ್ ದೀಪ ಹಾಗೂ ತಡೆಬೇಲಿ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆ. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಕೇಟಿಂಗ್ ರಿಂಗ್ ಅಭಿವೃದ್ಧಿಪಡಿಸಲು ಚಿಂತಿಸಲಾಗಿದೆ ಅಂತ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ಅಧಿಕಾರಿ ಜಾನಕಿ ಹೇಳ್ತಾರೆ. ಸ್ಕೇಟಿಂಗ್ ರಿಂಗ್ ಪ್ರದೇಶದಲ್ಲಿ ಕೆಲವು ಸಾರ್ವಜನಿಕರ ವಲಯದಿಂದ ದೂರುಗಳು ಬಂದಿರುತ್ತದೆ. ರೀತಿ ಸ್ವಚ್ಛತೆ ಮತ್ತು ರಾತ್ರಿ ವೇಳೆ ಕೆಲವು ಚಟುವಟಿಕೆ ಅಂತ ಬಂದಿರುತ್ತದೆ. ಆ ಕುರಿತು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡಿರುತ್ತೇವೆ. ರಸ್ತೆ ಬದಿಯಲ್ಲಿರುವ ಶಾಪ್ಸ್ ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲು ಇಲಾಖೆ ಮೂಲಕ ಕೋರಿರುತ್ತೇವೆ. ಒಟ್ಟಾರೆಯಾಗಿ ಇದೀಗ ಕ್ರೀಡಾಪಟುಗಳಿಗೆ ದಾರಿ ತೋರಬೇಕಿದ್ದ ಕ್ರೀಡಾಂಗಣ ಪಾಳು ಬಿದ್ದು ಹೋಗಿದೆ. ಇದೀಗ ಕದ್ರಿ ಸ್ಕೇಟಿಂಗ್ ರಿಂಗ್ನಲ್ಲಿ ನಡೀತಾ ಇರುವ ಅನೈತಿಕ ಚಟುವಟಿಕೆ ಬ್ರೇಕ್ ಹಾಕಲಿ. ಈ ಮೂಲಕ ಸ್ಕೇಟಿಂಗ್ ರಿಂಗ್ ಮತ್ತೆ ತರಬೇತಿಗೆ ಲಭಿಸುವಂತಾಗಲಿ ಅನ್ನೋದು ವಿ4 ನ್ಯೂಸ್ನ ಆಶಯವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.